ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಪ್ರಥಮ ಬಾರಿಗೆ ಬಸವರಾಜ ಬೊಮ್ಮಾಯಿ ಅವರು ಮಂಗಳೂರಿಗೆ ಆಗಮಿಸಿದ್ದಾರೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ 32 ಬೆಡ್ಗಳ ಮೆಡಿಸಿನ್ ವಿಭಾಗದ ತೀವ್ರ ನಿಗಾ ಘಟಕವನ್ನು ಬಸವರಾಜ ಬೊಮ್ಮಾಯಿ ಉದ್ಘಾಟಿಸಿದ್ದಾರೆ. ಎಸ್ಡಿಆರ್ಎಫ್ ಅನುದಾನದಲ್ಲಿ ಐಸಿಯು ಘಟಕ ನಿರ್ಮಾಣಗೊಂಡಿದೆ. ವೆಂಟಿಲೇಟರ್, ಮಾನಿಟರ್ ಸೇರಿ ಅಗತ್ಯ ವೈದ್ಯಕೀಯ ಉಪಕರಣಗಳಿರುವ ಘಟಕ ಇದಾಗಿದ್ದು ಮಕ್ಕಳ ಮತ್ತು ವಯಸ್ಕರ ಚಿಕಿತ್ಸೆಗೆ ಇದು ಬಳಕೆಯಾಗಲಿದೆ. ಕಾರ್ಯಕ್ರಮದಲ್ಲಿ ಸಚಿವರಾದ ಡಾಕ್ಟರ್ ಸುಧಾಕರ್, ಎಸ್ ಅಂಗಾರ, ಕೋಟಾ ಶ್ರೀನಿವಾಸ್ ಪೂಜಾರಿ, ಸುನಿಲ್ ಕುಮಾರ್, ಸಂಸದ ನಳಿನ್ ಕುಮಾರ್ ಕಟೀಲ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ಉಪಸ್ಥಿತರಿದ್ದರು. ಈಗ ನಾವು ಭಾಳ ಯೋಚನೆಯನ್ನು ಮಾಡಿ 9, 10 ಮತ್ತು PUC ವರೆಗೂ ಅದು ಕೂಡ ಆಲ್ಟರ್ನೇಟ್ ಡೇಸ್ ಗ್ರೇಡೆಡ್ ಆಗಿ ಮಾಡಬೇಕನ್ನುವಂಥ ಒಂದು ಚಿಂತನೆಯನ್ನು ಬಳಿಕ ಶಾಸಕ ಸತೀಶ್ ರೆಡ್ಡಿ ಕಾರುಗಳಿಗೆ ಬೆಂಕಿ ಹಚ್ಚಿದ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ, ಈ ವಿಚಾರ ಗಮನಕ್ಕೆ ಬಂದಿದ್ದು ಉನ್ನತ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ ಎಂದರು. ರಾತ್ರಿಯೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಅವರ ಮನೆಗೆ ಭೇಟಿ ನೀಡಿದ್ದಾರೆ. ಈಗಾಗಲೇ ಕೃತ್ಯ ಎಸಗಿದವರ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶೀಘ್ರದಲ್ಲೇ ಆರೋಪಿಗಳ ಬಂಧನವಾಗುತ್ತೆ, ಕಠಿಣ ಕ್ರಮ ಕೈಗೊಳ್ಳುತ್ತೇವೆ. ಈಗಾಗಲೇ ಶಾಸಕ ಸತೀಶ್ ರೆಡ್ಡಿ ಜೊತೆಗೂ ನಾನು ಮಾತನಾಡಿದ್ದೇನೆ ಎಂದರು. ಅಲ್ಲ, ಪಕ್ಷದಲ್ಲ, ಪ್ರಶ್ನೆ ಅದಲ್ಲ. ಸತೀಶ್ ರೆಡ್ಡಿ ಅವರು ಸಾರ್ವಜನಿಕ ಜೀವನದಲ್ಲಿದ್ದಾರೆ. ಹಲವಾರು ವಿಚಾರಗಳಲ್ಲಿ ಮತ್ತು ನ್ಯಾಯಸಮ್ಮತವಾಗಿ ಕೆಲವು ನಿರ್ಣಯಗಳನ್ನು ಸ್ಥಳೀಯವಾಗಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾರೋ ಒಬ್ಬರು ದ್ವೇಷದಿಂದ ಮಾಡಿದ್ದಾರೆ. ಇಬ್ಬರು CCTV ಕ್ಯಾಮ್ರಾದಲ್ಲಿ ಕೂಡ ಸಿಕ್ಕಿದೆ. ಅವ್ರ ಕಾರುಗಳಿಗೆ ಬೆಂಕಿ ಅನಾಹುತವನ್ನು ಮಾಡಿದ್ದಾರೆ. ಅದನ್ನು ನಾನು ಸತೀಶ್ ರೆಡ್ಡಿಯವರ ಹತ್ರ ಮಾತನಾಡಿದ್ದೇನೆ ಮತ್ತು ರಾತ್ರಿ 3 ಗಂಟೆಗೆ ನಮ್ಮ ಕಮಿಷನರ್ ಹೋಗಿ DCP ಹೋಗೆಲ್ಲ ಚೆಕ್ ಮಾಡಿದ್ದಾರೆ. ಆದಷ್ಟು ಬೇಗನೆ ಅವ್ರನ್ನ ಹಿಡಿಯುವಂಥ ಕೆಲಸ. ಮತ್ತು ಇನ್ನು ಶಾಲೆಗಳನ್ನು ತೆರೆಯುವ ವಿಚಾರವಾಗಿ ಮಾತನಾಡಿದ ಅವರು, ಈ ಬಗ್ಗೆ ನಾವು ಯೋಚನೆ ಮಾಡಿದ್ದೇವೆ. 9 ಮತ್ತು 10ನೇ ತರಗತಿ ಹಾಗೂ PUC ವರೆಗೂ ಆಲ್ಟರ್ನೇಟಿವ್ ದಿನಗಳಲ್ಲಿ ತೆರೆಯುವ ಬಗ್ಗೆ ಚಿಂತನೆ ಮಾಡಲಾಗಿದ್ದು ಇದರ ಪ್ರಗತಿಯನ್ನ ನೋಡಿಕೊಂಡು ಮುಂದಿನ ನಿರ್ಧಾರ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಚಿಂತನೆಯನ್ನು ಮಾಡಿದ್ದೇವೆ. ಅದರ ಪ್ರಗತಿಯನ್ನು ನೋಡಿಕೊಂಡು ಮುಂದಿನ ಕ್ರಮ. ಈಗ ನಾವು ಭಾಳ ಯೋಚನೆಯನ್ನು ಮಾಡಿ 9, 10 ಮತ್ತು PUC ವರೆಗೂ ಅದು ಕೂಡ ಆಲ್ಟರ್ನೇಟ್ ಡೇಸ್ ಗ್ರೇಡೆಡ್ ಆಗಿ ಮಾಡಬೇಕನ್ನುವಂಥ ಒಂದು ಚಿಂತನೆಯನ್ನು ಮಾಡಿದ್ದೇವೆ.